ಬೆಂಗಳೂರಿನ ನಾಡೋಜ ಡಾಕ್ಟರ್ ಬರಗೂರು ಪ್ರತಿಷ್ಠಾನದ ವತಿಯಿಂದ ಬರಗೂರು ಪ್ರಶಸ್ತಿಯನ್ನ ಈ ಬಾರಿ ಮಂಗಳೂರಿನ ಹಿರಿಯ ಸಾಹಿತಿ ಶ್ರೀಮತಿ ಸಾರಾ ಅಬುಬಕರ್ ಅವರಿಗೆ ಮಂಗಳೂರಿನ ಹ್ಯಾಟ್ ಹಿಲ್ನಲ್ಲಿರುವಂತಹ ನಿವಾಸದಲ್ಲಿ ಪ್ರದಾನ ಮಾಡಲಾಯಿತು. ಬರಗೂರು ಪ್ರತಿಷ್ಠಾನದ ಅಧ್ಯಕ್ಷ ಮುರಳೀಧರ ಹಾಲಪ್ಪ, ಪ್ರತಿಷ್ಠಾನದ ಕಾರ್ಯದರ್ಶಿ ಡಾಕ್ಟರ್ ಸುಂದರರಾಜ ಅರಸು, ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಪ್ರಶಸ್ತಿಯನ್ನ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡ ಲೋಲಾಕ್ಷ, ಮಾಜಿ ಮೇಯರ್ ಶಶಿಧರ ಹೆಗ್ಡೆ, ಲೇಖಕಿ ಜ್ಯೋತಿ ಚೆಳ್ಳಾಯಿರು, ಲೇಖಕಿ ಶರೀಫಾ, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯೆ ಸಂಧ್ಯಾ ಆಚಾರ್, ಪತ್ರಕರ್ತ ಮಂಜುನಾಥ್ ಸಾಗರ್ ಉಪಸ್ಥಿತರಿದ್ದು ಶುಭ ಹಾರೈಸಿದರು. ಪ್ರಶಸ್ತಿ ಸ್ವೀಕರಿಸಿದ ಸಾರಾ ಅಬುಬಕರ್ ಸಂತಸ ವ್ಯಕ್ತಪಡಿಸಿದರು. ಪ್ರಶಸ್ತಿಯು 25,000 ರೂಪಾಯಿ ನಗದು ಮತ್ತು ಚಿನ್ನದ ಪದಕವನ್ನು ಒಳಗೊಂಡಿದೆ. ಒಳಗಿನಿಂದ ಹೊರಗಿನಿಂದ ದಾಳಿಗಳನ್ನು ಎದುರಿಸಿ ಇವತ್ತು ಗಟ್ಟಿಯಾಗಿ ನಿಂತಂಥ ಈ ಘನವತ್ತ ಮಹಿಳೆಗೆ ಸಲ್ಲಿರುವ ಈ ಗೌರವದ ಮೂಲಕ ಬರಗೂರು ಪ್ರತಿಷ್ಠಾನಕ್ಕೆ ಗೌರವ ಸಂದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಅಮ್ಮ ಎಲ್ಲರ ತಾಯಿ, ಅದು ಹಿಂದೂ ಆಗಲಿ ಮುಸ್ಲಿಂ ಆಗಲಿ ಎಲ್ರಿಗೂ ತಾಯಿ. ಅದು ಆ ತಾಯಿಯನ್ನು ಗೌರವಿಸುವುದು ಎಲ್ಲರ ಒಂದು ಕರ್ತವ್ಯ. ಇಲ್ಲಿ ಸೌಹಾರ್ದ ನೆಲೆಸಿ ನಾವೆಲ್ಲ ಸಹಜೀವನ ನಡೆಸಿ ಅವರ ಕೃತಿಗಳು ಎಷ್ಟು ಅಂದರೆ 50ಕ್ಕೂ ಮೇಲ್ಪಟ್ಟು ಕೃತಿಗಳನ್ನು ಬರೆದಿದ್ದಾರೆ. ಅವರು ಓದಿದ್ದು ಕೇವಲ SLC. ಆದರೆ ಹೋರಾಟಗಾರ್ತಿ ಆಗಿರೋದ್ರಿಂದ ಅವರ ವಿಚಾರಗಳಲ್ಲಿ ಸ್ಪಷ್ಟತೆ ಇದೆ, ಕ್ಲಾರಿಟಿ ಇದೆ. ಅದನ್ನು ಸಮಾಜಕ್ಕೆ ಅನ್ವಯಿಸ್ತಕ್ಕಂಥ ಒಂದು ದೊಡ್ಡ ಗುಣ ಇದೆ. ಆ ದೊಡ್ಡ ಶಕ್ತಿಗೆ ನಾನು ನಮಿಸಿ ನಾನು ಈ ನಾಡು ಕಂಡಂತಹ ಅಪ್ರತಿಮ ಲೇಖಕಿ, ಹೋರಾಟಗಾರ್ತಿ, ಇವರಿಗೆ ನಾವು ಆ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ನಮ್ಮ ಪ್ರತಿಷ್ಠಾನ ನಿಜಕ್ಕೂ ಕೂಡ ಹೆಮ್ಮೆಯಿಂದ ಗೌರವದ ಸಂಕೇತವಾಗಿ ಪ್ರತಿಷ್ಠಾನಕ್ಕೊಂದು ಗೌರವ ಬಂತು. ಮೇಡಮ್ ಅವ್ರಿಗೆ ನಾವು ಕೊಡ್ತಾ ಇರೋದ್ರಿಂದ ಈ ದಿಸೆಯಲ್ಲಿ ನೀವೆಲ್ಲರೂ ಬಂದಿದ್ದೀರಿ. ನಾನು ಹೆಚ್ಚು ಸಮಯ ತಗೊಳ್ಳಲ್ಲ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನಾನು ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಆಮೇಲೆ ನಾವು ಇವ್ರನ್ನ ಮೇಡಮ್ ಅವ್ರು ನೋಡಿದ ಸ್ಕೂಲಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ಇವ್ರದ್ದು ಲೇಖನಗಳು ನೋಡ್ತಾ ಇದ್ವಿ. ಅದರ ಖಡಕ್ ಅದರಲ್ಲಿ ಬರ್ತಿದ್ದಂಥ ಅವರ ವ್ಯಕ್ತಿತ್ವವನ್ನು ಆಮೇಲೆ ನೋಡ್ತಾ ಬಂದ್ವಿ. ಪುಸ್ತಕದಲ್ಲಿ ಅವ್ರ ಕಣ್ಣು ನೋಡಿದರೆ ನಾವು ನಮ್ಮ ಬುಕ್ಕೆಲ್ಲಿದೆ ಮೇಡಮ್, ಅದು ಆ ಪುಸ್ತಕ ನೋಡಿಬಿಟ್ರೆ ಅವ್ರದ್ದು ಎಷ್ಟು ಅದು ಅಂಶಾದ ಅವರ ವ್ಯಕ್ತಿತ್ವ ಅದನ್ನು ನಮಗೆ ಪ್ರತಿಬಿಂಬಿಸುತ್ತದೆ. ಅಷ್ಟೊಂದು ಅವ್ರಿಗಿರ್ತಕ್ಕಂಥ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ, ಅದು ಆತ್ಮಸ್ಥೈರ್ಯ ಬೇರೆ ಎಲ್ಲರಿಗೂ ಸಿಗಲಿ, ಒಂದು ಸಾಮರಸ್ಯ ನಮ್ಮ ನಾಡಿನಲ್ಲಿ ಉಂಟಾಗಲಿ ಅಂತೇಳಿ ಆ ಸಾಂಕೇತಿಕವಾಗಿ ಇವತ್ತು ಈ ಕಾರ್ಯಕ್ರಮನ ಮಂಗಳೂರಿನಲ್ಲಿ ಆಯೋಜಿಸಿದ್ವಿ. ಇದನ್ನು